ಕರ್ನಾಟಕದಲ್ಲಿರುವ ಬಿಜೆಪಿ ಸರ್ಕಾರ ನಿಮ್ಮ ಜೇಬಿನಿಂದ ಹಣವನ್ನು ಕಿತ್ತುಕೊಂಡಿದೆ. ಎಲ್ಲ ಕೆಲಸಗಳಿಗೆ 40% ಕಮಿಷನ್ ಕೊಡುವ ಪರಿಸ್ಥಿತಿ ಬಂದಿದೆ ಎಂದು ರಾಹುಲ್ ಗಾಂಧಿ ಬಿಜೆಪಿಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಪಟ್ಟಣದ ರಂಗಮಂದಿರದ ಆವರಣದಲ್ಲಿ ಆಯೋಜಿಸಿದ್ದ ಬೃಹತ್ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ ಚುನಾವಣೆಯಲ್ಲಿ ನೀವು ಬಿಜೆಪಿಗೆ ಮತ ನೀಡಿಲ್ಲ, ಅವರನ್ನು ಆಯ್ಕೆ ಮಾಡಿಲ್ಲ. ಆದರೆ ಬಿಜೆಪಿಯವರು ಶಾಸಕರನ್ನು ಖರೀದಿ ಮಾಡಿ ಲೋಕತಂತ್ರವನ್ನು ಹಾಳು ಮಾಡಿದ್ದಾರೆ ಎಂದು ಹೇಳಿದರು. ಸರ್ಕಾರದ ಕೆಲಸ ಜನರಿಗೆ ಉದ್ಯೋಗ, ಶಿಕ್ಷಣ, ಆರೋಗ್ಯಕ್ಕೆ ಹಣ ನೀಡಬೇಕು. ಆದರೆ ಈ ಸರ್ಕಾರ ನಿಮ್ಮ ಜೇಬಿಗೆ ಕತ್ತರಿ ಹಾಕುತ್ತಿದೆ. ಎಲ್ಲ ಕೆಲಸದ ಮೇಲೆ 40% ಲಂಚ ತೆಗೆದುಕೊಂಡಿದ್ದಾರೆ. ಇದು ಪ್ರಧಾನಿ ಮಂತ್ರಿಗೆ ಗೊತ್ತಿಲ್ಲ ಅಂತಲ್ಲ, ಅವರಿಗೆ ಎಲ್ಲ ಗೊತ್ತಿದೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಪ್ರಧಾನಿಗೆ ಪತ್ರ ಬರೆದಿದ್ದಾರೆ. ನನ್ನ ಹತ್ತಿರ 40% ಕಮಿಷನ್ ತೆಗೆದುಕೊಂಡಿದ್ದಾರೆ ಅಂತ ದಿಂಗಾಲೇಶ್ವರ ಸ್ವಾಮೀಜಿ ಕೂಡ ಹೇಳಿದ್ದಾರೆ. ಬಿಜೆಪಿ ಶಾಸಕರೊಬ್ಬರು ಈಗಿನವರು 2,000 ಕೋಟಿ ಕೊಟ್ಟು ಸಿಎಂ ಆಗಿದ್ದಾರೆ ಅಂತ ಸಾರ್ವಜನಿಕವಾಗಿ ಹೇಳಿದ್ದಾರೆ ಎಂದು ಅವರು ಹೇಳಿದರು. ಪ್ರಧಾನಿ ಹಾಗೂ ಬೊಮ್ಮಾಯಿ ಯುವಕರನ್ನು ನಿರುದ್ಯೋಗಿ ಮಾಡಿದರು. ನಾವು ಪದವಿ ಮುಗಿಸಿದ ಪದವೀಧರರಿಗೆ 3,000 ನೀಡುತ್ತೇವೆ. ಇದು ನಾವು ನೀಡುವ ಭರವಸೆಗಳು. ನಾವು ತರಲು ಹೊರಟಿರುವ ಯೋಜನೆ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುತ್ತೀರಾ? ಕನಿಷ್ಠ ನೀವು ರಾಜ್ಯಕ್ಕೆ ಏನು ಕೊಡುತ್ತೀರಾ ಅಂತಾದರೂ ಹೇಳಿ ಎಂದು ಅವರು ಬಿಜೆಪಿ ನಾಯಕರನ್ನು ತರಾಟೆಗೆತ್ತಿಕೊಂಡರು. ನಾವು ಪ್ರತಿ ವ್ಯಕ್ತಿಗೆ 10 kg ಅಕ್ಕಿಯನ್ನು ನೀಡುತ್ತೇವೆ. ಹಾಗೆಯೇ ಮುಂದುವರಿದು ಸಖಿ ಎನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಎಲ್ಲ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಬಸ್ನಲ್ಲಿ ಸಂಚರಿಸುವ ವ್ಯವಸ್ಥೆಯನ್ನು ಮಾಡುವುದು ನಮ್ಮ ಧ್ಯೇಯವಾಗಿದೆ ಎಂದು ಅವರು ಹೇಳಿದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. मेरा प्रधानमंत्री से सवाल है कि जब आपको मालूम था कि यहाँ पे भ्रष्टाचार हो रहा है, आपको मालूम था कि 40% कमीशन लिया जा रहा है, तो इसके बारे में आपने क्या किया? अपने भाषण में कर्नाटक की जनता को आप ये बताइए कि जब मुझे पता लगा कि 40% कमीशन लिया जा रहा था तो मैंने ये और ये किया. ನಿಮಗೆ ಈ ರಾಜ್ಯದಲ್ಲಿ 40% ಭ್ರಷ್ಟಾಚಾರ ಆಗ್ತಾ ಇದ್ದಿದ್ದು ಗೊತ್ತಿದ್ದು ಕೂಡ ಇವತ್ತು ಇವ್ರ ಹತ್ರ ಓಟ್ ಕೇಳಕ್ ಬಂದಿದ್ದೀರಲ್ಲ, ಈ ಜನಗಳಿಗೆ ನೀವು ಹೇಳಬೇಕು, ನಾನು ಈ ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕಾಗಿ ನಾನು ಇಂತಿಂತದ್ದೆಲ್ಲ ಮಾಡಿದೀನಿ ಅಂತ ಜನಗಳ ಮೊದಲು ಹೇಳಿ. आप कर्नाटक की जनता को ये भी समझाइए कि जब कर्नाटक को टैक्स का पैसा मिलना चाहिए और कर्नाटक को जो कर्नाटक का हक था वो पैसा नहीं मिला, तो आपने क्या किया? ಕರ್ನಾಟಕ ಜನಕ್ಕೆ ನೀವು ಇದನ್ನ ಹೇಳಿ, ಕರ್ನಾಟಕ ಜನ ಕಟ್ಟಿದಂತ ಟ್ಯಾಕ್ಸಿನ ಮೇಲೆ ಅವರ ಹಕ್ಕೇನಿತ್ತು, ನಾವು ಅದನ್ನ ಅವ್ರಿಗೆ ಕೊಡ್ಲಿಲ್ಲ ನ್ಯಾಯವಾಗಿ ಅನ್ನೋದನ್ನು ಕೂಡ ನೀವು ಜನಗಳಿಗೆ ಹೇಳಿ. और आप ये भी बताइए, जब कर्नाटक में बाढ़ आई, जबरदस्त नुकसान हुआ, तो आपने क्या मदद की? ಕರ್ನಾಟಕದಲ್ಲಿ ಹಿಂದೆ ಪ್ರವಾಹ ಬಂದು ತುಂಬಾ ಅನ್ಯಾಯ ಆದಂತ ಸಂದರ್ಭದಲ್ಲಿ, ಜನರು ನಷ್ಟ ಆದಂತ ಸಂದರ್ಭದಲ್ಲಿ ಜನಕ್ಕೆ ಏನ್ ಮಾಡಿದ್ವಿ ಅನ್ನೋದನ್ನ ಹೇಳಿ. और गोवा, महाराष्ट्र और कर्नाटक बीच में जो पानी का मसला है, पानी बांटने का मसला है, उसमें आपने कर्नाटक की कैसे मदद की, ये भी बता दीजिए. ಗೋವಾ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳ ನಡುವೆ ನೀರಿಗೋಸ್ಕರ ಏನು ಇವತ್ತು ಸಂಘರ್ಷ ನಡೀತಾ ಇದೆ, ಅದನ್ನ ನಿಲ್ಲಿಸೋದಕ್ಕಾಗಿ ನೀವೇನ್ ಮಾಡಿದ್ರಿ, ಕರ್ನಾಟಕಕ್ಕೆ ಏನ್ ಸಹಾಯ ಮಾಡಿದ್ರಿ ಅದನ್ನ ಹೇಳಿ. आप कर्नाटक के चुनाव में आते हो, कर्नाटक की बात नहीं करते हो, अपनी बात करते हो. ನೀವು ಕರ್ನಾಟಕದ ಚುನಾವಣೆ ಮಾಡೋದಕ್ಕೆ ಬರ್ತೀರಿ, ಆದ್ರೆ ಕರ್ನಾಟಕದವರು ಮಾತಾಡಲ್ಲ, ನಿಮ್ಮ ಮಾತನ್ನು ನೀವು ಹೇಳೋದು ಹೊರಟಿದ್ದೀರಿ. आपको ये बताना चाहिए कि आपने पिछले 3 सालों में कर्नाटक में क्या करा. प्रधानमंत्री को ये बात समझनी होगी. ಪ್ರಧಾನಮಂತ್ರಿ ಅವರಿಗೆ ಮೊದಲು ಈ ಮಾತು ಅರ್ಥ ಆಗಬೇಕಾಗಿದೆ. आप यहाँ आए, इतने प्यार से आपने मेरी बात सुनी, इसके लिए मैं आपको दिल से धन्यवाद करता हूँ. ನೀವೆಲ್ಲರೂ ಕೂಡ ಇಲ್ಲಿ ಬಂದ್ರಿ, ಇಷ್ಟು ಪ್ರೀತಿಯಿಂದ ನನ್ನ ಮಾತುಗಳನ್ನ ಕೇಳಿಸ್ಕೊಂಡಿದ್ದೀರಿ, ಹೀಗಾಗಿ ನಾನು ನಿಮಗೆ ಹೃದಯ ತುಂಬಿ ಧನ್ಯವಾದವನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. और एक बात याद रखिए, बीजेपी को ये 40 नंबर जो है बहुत अच्छा लगता है. ಆದ್ರೆ ಒಂದೆಂಪಿಟ್ಕೊಳ್ಳಿ, ಈ ಬಿಜೆಪಿ ಅವರಿಗೆ 40 ಅನ್ನೋ ನಂಬರ್ ಮೇಲೆ ಬಹಳ ಪ್ರೀತಿ ಇದೆ. हर कॉन्ट्रैक्ट में, हर काम में इन्होंने आपको ये 40 नंबर याद दिलाया था. ಪ್ರತಿ ಕಾಂಟ್ರಾಕ್ಟ್, ಪ್ರತಿ ಕೆಲಸಗಳಾದಾಗ ಅವ್ರು ನಿಮ್ ಜೇಬಿಂದ 40% ಕಿತ್ಕೊಂಡಿದ್ದಾರೆ. इस बार आप बीजेपी को 40 नंबर याद दिलाइए. ಆದ್ರಿಂದ ನೀವು ಈ ಬಾರಿ ಬಿಜೆಪಿ 40 ಸೀಟೇ ಕೊಡಿ. इनको 40 सीट विधानसभा में दिलवा दीजिए. ಅವ್ರಿಗೆ ಈ ಸರ್ತಿ ವಿಧಾನಸಭೆಯಲ್ಲಿ ಬರೋ 40 ಸೀಟ್ ಕೊಡಿ. और कांग्रेस पार्टी को कम से कम 150 सीटों से जिताना है. ಕಾಂಗ್ರೆಸ್ ಪಾರ್ಟಿಗೆ
150 ಸೀಟುಗಳನ್ನ ಕೊಟ್ಟು ನೀವೆಲ್ಲರೂ ಗೆಲ್ಲಿಸಿ. और ये जरूरी है क्योंकि जो पैसा इन्होंने आपसे चोरी किया था 40% पैसा, उससे ये अगली सरकार को भी खरीदने की कोशिश करेंगे, चोरी करने की कोशिश करेंगे. ಯಾಕೆ ಅಂತ ಅಂದ್ರೆ ಅವ್ರೇನ್ ನಿಮ್ ಜೇಬಿಂದ 40% ಹಣವನ್ನು ಕಿತ್ಕೊಂಡಿದ್ದಾರೆ. ಅದೇ ಹಣದಿಂದ ಮತ್ತೆ ಬೇರೆ ಸರ್ಕಾರವನ್ನ ಬೀಳಿಸುವಂತ ಪ್ರಯತ್ನ ಮಾಡ್ಬಿಡ್ತಾರೆ. ಹೀಗಾಗಿ ನೀವೆಲ್ಲರೂ ಕೂಡ 150 ಸೀಟ್ ನಮಗೆ ಕೊಡಿ. और इसीलिए अगर आपने 150 सीटें कांग्रेस को दी तो बीजेपी सरकार नहीं चोरी कर पाएगी. ಆದ್ರಿಂದ ನೀವು ನಮಗೆ 150 ಸೀಟ್ ಕೊಟ್ರೆ ಬಿಜೆಪಿ ಅವರು ಯಾವತ್ತೂ ನಮ್ಮ MLA-ಗಳನ್ನ ಕದಿಯೋದಕ್ಕಾಗಲ್ಲ. आप सबका बहुत बहुत धन्यवाद. नमस्कार. जय हिंद. ನಿಮ್ಮೆಲ್ಲರಿಗೂ ಕೂಡ ಬಹಳ ಧನ್ಯವಾದ. ಜೈ ಹಿಂದ್. ಇದರಲ್ಲಿ